ಉಡುಪಿ ಜಿಲ್ಲೆಯ ಗ್ರಾಹಕರಿಗೊಂದು ಹೊಸ ಸುದ್ದಿ. ಪಡುಬಿದ್ರೆಯಲ್ಲಿ ಅಪ್ನಾ ವಿಲೇಜ್ ಮಾರ್ಟ್ ಅನ್ನುವಂತಹ ನೂತನ ಮಳಿಗೆ ಆರಂಭಗೊಂಡಿದೆ. ಈ ಮೂಲಕವಾಗಿ ಶಾಪಿಂಗ್ ಪ್ರಿಯರಿಗೆ ಹೊಸದಾದಂತಹ ಅವಕಾಶ ತೆರೆದಿದೆ. ಪಡುಬಿದ್ರೆಯಲ್ಲಿ ಅಪ್ನಾ ವಿಲೇಜ್ ಮಾರ್ಟ್ ಎಂಬ ಸಂಸ್ಥೆ ತನ್ನ ನೂತನ ಮಳಿಗೆಯನ್ನು ಆರಂಭಿಸಿದ್ದು, ಪಡುಬಿದ್ರೆ ಬ್ರಹ್ಮಸ್ಥಾನದ ಪಾತ್ರಿ ಪಿ.ಜಿ. ನಾರಾಯಣರಾವ್ ಮತ್ತು ಪಡುಬಿದ್ರಿ ಮಸೀದಿಯ ಎಂ.ಎಸ್. ಅಬ್ದುಲ್ ಹಮೀರ್ ಮದನಿ ಅವರು ಉದ್ಘಾಟಿಸಿದ್ದಾರೆ. ಈ ಸಂದರ್ಭ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ತುಳು ಚಿತ್ರನಟ ಅರವಿಂದ್ ಬೋಳಾರ್ ಮಾತನಾಡಿ, ಯಾವುದೇ ಮಳಿಗೆಗಳು ಪ್ರಾರಂಭವಾಗಬೇಕಾದ್ರೆ ಅದು ಪರಿಸರದ ಮೇಲೆ ಪ್ರಭಾವ ಬೀರುತ್ತದೆ. ಅಂಗಡಿ ಮಾಲೀಕರಿಗೆ ಉತ್ತಮವಾದಂಥ ವ್ಯಾಪಾರ ಆದರೆ ಸ್ಥಳೀಯರಿಗೂ ಕೆಲಸವೂ ಸಿಗುತ್ತದೆ. ಪಡುಬಿದ್ರೆ ಹೃದಯ ಭಾಗದಲ್ಲಿರುವ ಅಪ್ನಾ ವಿಲೇಜ್ ಮಾರ್ಟ್ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಹಾರೈಸಿದರು. ಈ ಸಂದರ್ಭ ಪಲಿಮಾರು ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಡಾಕ್ಟರ್ ರಾಕಿ ಡಿಸೋಸಾ, ಯರ್ಮಾಳು ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ರೊನಾಲ್ಡ್ ಮಿರಾಂಡಾ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮತ್ತಿತರರು ಉಪಸ್ಥಿತರಿದ್ದರು. ನಂತಹ ಚಿಕ್ಕದೊಂದು ಅಪ್ನಾ ವಿಲೇಜ್ ಮಾರ್ಟ್ ಮಲ್ಲ ಸಂಸ್ಥೆ ಓಪನಿಂಗ್ ಆಗಿದೆ. ಮತ್ತೆ ಇದಕ್ಕೆ ಕಾರ್ಯಕ್ರಮಗಳು ಮಾತೆಲ್ಲ ಮಾತಾ ಧರ್ಮದಕ್ಕೆಲ್ಲ ಸೇರಿದು ಇಲ್ಲ దానికేంట ಮತ್ತೆ ಮಾತೆಲ್ಲ పోవడానికి వస్తువులు ఈ అప్నా విలేజ్ మార్ట్ అంచాదే నెట్ ధర్మ అవి ఉంటుంది. ప్రతి ఒక్కరు కూడా జీవన తెప్పులకు పోవడానికి వస్తువులు ఈ సంస్థలు ఇచ్చినే కాగా నెట్ ಪ್ರತಿ ಒಬ್ಬರಿಗೆ ಭಕ್ತನ ಗ್ರಾಹಕರ ಭಕ್ತನ ಮಾತ್ರ ಇದು ನಡಪಿನ ತಂದೆ ఇది నాన్న సాగేది అంటే ఇంత ఈ పొరుతుడు మలమల్లకి పాత్ర నల్ల ఉండేది అంటే ఎంత పాత్ర ఇంత నాకైతే తాండలకి దాని అవసర పూజారి పట్టుకున్నారో మళ్ళీ దాని ಇನ್ನಿತ ದಿನ ಅವಸರ ಪೂಜಾರಿ ಬೇಜಾರು ಮಂತ್ರದಲ್ಲಿ ಇದಕ್ಕೆ ಮಾತಾಡ್ಕೊಂಡು ಪಾತ್ರೆ ನಿಜವಾದ ತಪ್ಪು ಅಂದ ಎನ್ನ ಸಮಯ ಹಂಚ ಉಂಟು. ఇప్పుడు ఈ సంస్థ ఇది ಓಪನಿಂಗ್ ಆದಿತ್ತಲ್ಲ ಒಂದು ಏತೋ ಕಾಲ ಬೆಳಗಳು ನಾಡ ನೆಕ್ಕ ಕಾರಣಕರ್ತರು ಏನೇನು ಕೇಂದ್ರ ನಮ್ಮ ಲೆಕ್ಕಂತಿನ ಗ್ರಾಹಕರು ನೆಕ್ಕ ಬರ್ತದೆ ನಮ್ಗೆ ಬೋಡಾದ ವಸ್ತುಲೇ ನಮ್ಮ ಮುಲ್ಪಾರ್ದು ಪರ್ಚೇಸ್ ಬಂತಂದಾಟ ಮುಲ್ಪ ಪೆಂಪುನಟ್ಲಿಗೆ ಒಂದು ಬೇಲೆ ಕೊಡ್ಲೆಕ್ಕ ಕೊಂಜಿ ಈ ಸಂಸ್ಥೆಯನ್ನು ಕಟ್ಟಿನಟ್ಲಿಗೆ ಒಂಜಿ ಅಕ್ಕಲಿಗೆ ಒಂಜಿ ಸಾದಿ ನಿಜಂಡ ಇಂಚಿನ ಸಂಸ್ಥೆನೆ ಕುಡಂಚಿಲ್ಲ ಮಲ್ಪುಣಂಚಿನ ಸಾಮರ್ಥ್ಯ ನಮ್ಮದಾದ ಅಕ್ಲೆ ಎತ್ತಿಕೊಂಡು ಬರುವ ಒಂದು ಅಕ್ಷರ ಸತ್ಯ ಸಂಸ್ಥೆ ನನಾತೆ ಇತ್ತಿನಾಥ ಕಾಲ ಆ ದೇವರು ಬೆಳಗಾವಡ ಬಂಡದೆ ನಾನು ಎರಡು ಪಾತ್ರ ಮುಗಿದ